ಜೀವನೋಪಾಯಕ್ಕಾಗಿ ಹಲವರು ಒಂದೊಂದು ರೀತಿಯ ಉದ್ಯೋಗವನ್ನ ಮಾಡ್ತಾರೆ. ಕಳೆದ 40 ವರ್ಷಗಳಿಂದ ಪುತ್ತೂರಿನ ಸಂತೆಯಲ್ಲಿ ಕತ್ತಿಗಳನ್ನ ಮಾರುವ ವ್ಯಾಪಾರ ಮಾಡುವ ವ್ಯಾಪಾರಿಯೊಬ್ಬರಿದ್ದಾರೆ. ಸಂತೆಗೆ ಬರುವ ಜನರಲ್ಲಿ ಬಹುಪಾಲು ಜನ ಇವರ ಬಳಿಯಿಂದಲೇ ತಮಗೆ ಬೇಕಾದ ರೀತಿಯ ಕತ್ತಿಗಳನ್ನ ಖರೀದಿ ಮಾಡ್ತಾರೆ. 450 ರಿಂದ 6000 ರೂಪಾಯಿವರೆಗಿನ ಕತ್ತಿಗಳು ಇವರ ಬಳಿ ಇದ್ದು, ಶುದ್ಧ ಕಬ್ಬಿಣದಿಂದ ಕೈಯಿಂದಲೇ ತಯಾರಿಸಿದ ಕತ್ತಿಗಳನ್ನ ಮಾತ್ರ ಇವರು ಮಾರಾಟ ಮಾಡ್ತಾರೆ. ದಾಖಲೆಯ ಪ್ರಕಾರ ಪುತ್ತೂರಿನ ಸಂತೆ 1879 ರಿಂದ ನಡೀತಾ ಇದ್ದು, ಹಿಂದಿನ ಆ ಚಾಪನ್ನ ಇಂದಿಗೂ ಕೂಡ ಮುಂದುವರಿಸಿಕೊಂಡು ಬಂದಿದೆ. ಪ್ರತಿ ಸೋಮವಾರ ದಿನ ನಡೆಯುವಂತಹ ಈ ಸಂತೆ ಭಾರಿ ಜನಪ್ರಿಯತೆಯನ್ನು ಕೂಡ ಪಡೆದುಕೊಂಡಿದೆ. ಹಾಸನ, ಚಿಕ್ಕಮಗಳೂರು, ಕೊಡಗು ಭಾಗದಿಂದ ಕೃಷಿಕರು ತಮ್ಮ ಉತ್ಪನ್ನಗಳನ್ನು ತಂದು ಇಲ್ಲಿ ಮಾರಾಟ ಮಾಡುವ ಪ್ರಕ್ರಿಯೆ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿದೆ. ಪುತ್ತೂರು ನಿವಾಸಿಯಾಗಿರುವ ಮಹಮ್ಮದ್ ಅವರು ಕತ್ತಿ ವ್ಯಾಪಾರಿಯಾಗಿದ್ದು, ಸುಳ್ಯದ ಗುತ್ತಿಗಾರು ಭಾಗದಲ್ಲಿ ತಯಾರಾಗುವಂತಹ ಮ್ಯಾನ್ ಮೇಡ್ ಕತ್ತಿಗಳನ್ನು ತಂದು ಪುತ್ತೂರು ಸಂತೆಯಲ್ಲಿ ಮಾರಾಟ ಮಾಡ್ತಾರೆ. ಸೋಮವಾರದಂದು ಪುತ್ತೂರು ಸಂತೆಯಲ್ಲಿ ಕಾಣಸಿಗುವ ಇತರ ಕತ್ತಿ ಅಂಗಡಿ ಉಳಿದ ದಿನಗಳಲ್ಲಿ ಬೆಳ್ತಂಗಡಿ, ಮಾಣಿ, ವಿಟ್ಲ ಮೊದಲಾದ ಕಡೆಗಳಲ್ಲಿ ನಡೆಯುವ ಸಂತೆಗಳಲ್ಲಿ ಕಾಣಸಿಗ್ತವೆ. ಮುಖ್ಯವಾಗಿ ಕೃಷಿ ಚಟುವಟಿಕೆಗಳಿಗೆ ಬಳಸುವ ಕತ್ತಿಗಳನ್ನೇ ಇವರು ಮಾರಾಟ ಮಾಡ್ತಾ ಇದ್ದು, ಹುಲ್ಲು ಕೀಳುವ, ಮರದ ಕೊಂಬೆ ಕಡಿಯುವ, ಮನೆ ಉಪಯೋಗಕ್ಕೆ ಬಳಸುವ ಹೀಗೆ ವಿವಿಧ ಪ್ರಕಾರದ ಕತ್ತಿಗಳು ಇವರ ಬಳಿ ಇದೆ. ಎಷ್ಟು ವರ್ಷ ಆಯ್ತು ನೀವು ಮಾಡೋದು? ಎಲ್ಲ ಟೈಪು ಬೇರೆ ಬೇರೆ. ಮರ ದೊಡ್ಡ ಗತ್ತಿ, ಮರದ ಇದು ಇದೆಯಾ? ಮರದ ಹಂಡೆ ಗತ್ತಿ. ಯಾವ್ದಕ್ಕೆಲ್ಲ ಯೂಸ್ ಮಾಡುವಂಥದ್ದು ಕತ್ತಿಗಳು? ಇದೆಲ್ಲ ಸೊಪ್ಪು, ಹುಲ್ಲು, ದೊಡ್ಡ ಗತ್ತಿ, ಸೌದೆಗೆ 5,000 6,000 ಬೇಕಾ ಪ್ರತಿ ಸಂತೆಗೆ ಹೋಗ್ತೀರಾ? ಬೇರೆ ಬೇರೆ ಕಡೆ ಎಲ್ಲ ಹೋಗ್ತೀವಿ. ಬಿಟ್ಲ ಮಾಣಿ. ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ನಡೆಯುವಂಥ ಸಂತೆ ಮಾರುಕಟ್ಟೆ ಸುಮಾರು 1879ರಲ್ಲಿ ಪ್ರಾರಂಭ ಆಗಿದಂಥ ಒಂದು ಅಂದಾಜು ಲೆಕ್ಕಾಚಾರ. ನಾವು ಸಲ ಪ್ರತಿಭಟನೆ ಮಾಡುವ ತೆಗೆದಂಥ ದಾಖಲೆಗಳು. ಈ ಸಂತೆಯಲ್ಲಿ ಪುತ್ತೂರಿನ ಸುತ್ತಮುತ್ತಲಿನ ಎಲ್ಲ ವ್ಯಾಪಾರಸ್ಥರು ತಾವು ಬೆಳೆಸಿದಂಥ ತರಕಾರಿಗಳಿರ್ಬೋದು, ಹಣ್ಣು ಹಂಪಲುಗಳಿರ್ಬೋದು, ಅಥವಾ ತಮ್ಮ ಮನೆಯಲ್ಲಿ ತಯಾರು ಮಾಡಿದಂಥ ವಸ್ತುಗಳಿರ್ಬೋದು. ಉದಾಹರಣೆಗೆ ಒಬ್ಬರು ಸಾಹುಕಾರರು ಕಳೆದ 40 ವರ್ಷಗಳಿಂದ ಪುತ್ತೂರಿನ ಈ ಸಂತೆಯಲ್ಲಿ ಕತ್ತಿಯ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಅವರು ಈ ಗುತ್ತಿಗಾರ ಸೈಡಿಂದ ಕತ್ತಿಯನ್ನು ಅಲ್ಲಿಂದ ಪರ್ಚೇಸ್ ಮಾಡಿಕೊಂಡು ಬರುವಂಥದ್ದು. ಕೃಷಿ ಉಪಯೋಗ ಬೇಕಾದಂಥ ಕತ್ತಿಗಳು, ಮನೆಯ ದಿನನಿತ್ಯದ ಉಪಯೋಗಕ್ಕೆ ಬೇಕಾದ ಕತ್ತಿಗಳು, ಹುಲ್ಲು ಇದು ಕಟ್ ಮಾಡಲಿಕ್ಕೆ ಬೇಕಾದ ಕತ್ತಿಗಳು, ಅದೇ ರೀತಿ ದೊಡ್ಡ ಕತ್ತಿಗಳಿಂದ ಮರ ಕಟ್ ಮಾಡುವಂಥದ್ದು. ಸುಮಾರು 450 ರಿಂದ 6,000 7,000 ತನಕದ ಕತ್ತಿಗಳನ್ನು ಇವರು ಒಂದು ಕತ್ತಿಗೆ ರೇಟ್ ಇರುವಂಥದ್ದು ಅದನ್ನು ಮಾರ್ತಾ ಇದ್ದಾರೆ. ಇದರಿಂದಾಗಿ ಏನಾಗಿದೆ ಅಂತ ಕೇಳಿದರೆ, ಪುತ್ತೂರಿನವರು ಬೇರೆ ಊರಿಗೆ ಹೋಗಬೇಕಂತ ಇಲ್ಲ, ಇಲ್ಲೇ ಬೇಕಾದ ವ್ಯವಸ್ಥೆಗಳು ಇದೆ. ಇದರೊಂದು ವಿಶೇಷ ಅಂತ ಕೇಳಿದರೆ, ಇವರು ಮಾರುವಂಥ ಕತ್ತಿಗೂ ಇನ್ನಿತರ ಮಾರೋ ಕತ್ತಿಗೆ ವ್ಯತ್ಯಾಸ ಇದೆ. ಯಾಕಂತ ಹೇಳಿದ್ರೆ ಪ್ಯೂರ್ ಆಗಿರತಕ್ಕಂಥ ಮಿಲಾವ್ ಅಂತ ನಾವು ಏನು ಹೇಳ್ತೇವೋ ಅದರಿಂದ ತಯಾರು ಮಾಡುವಂಥ ಕತ್ತಿ. ಆದ್ದರಿಂದ ಪುತ್ತೂರಿನ ಜನರಿಗೆ ಮತ್ತು ಸುತ್ತಮುತ್ತಲಿನ ಜನರಿಗೆ ಇದೊಂದು ಒಳ್ಳೆಯ ಉಪಯುಕ್ತವಾದಂಥ ಸಲಕರಣೆ ಅಂತ ಹೇಳಿ ಸಂತೋಷ ಪಡ್ತೇವೆ.